ಯಕ್ಷಧ್ರುವ ಪಟ್ಲ ಸಂಭ್ರಮ 2023 ಮೇ 27, 28ರಂದು ಅಡ್ಯಾರ್ ಗಾರ್ಡನ್ನಲ್ಲಿ ಜರುಗಲಿದೆ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಮಂಗಳೂರು ಇದರ ಯಕ್ಷಧ್ರುವ ಪಟ್ಲ ಸಂಭ್ರಮ ಕನ್ಯಾನ ಸದಾಶಿವ ಶೆಟ್ಟಿಯವರ ಸಂಭ್ರಮಾಧ್ಯಕ್ಷತೆಯಲ್ಲಿ ನಡೆಯಲಿದ್ದು, ಮೇ 27ರ ಬೆಳಗ್ಗೆ 8ರಿಂದ ಚೌಕಿ ಪೂಜೆ, 9:30ಕ್ಕೆ ಪಟ್ಲ ಸಂಭ್ರಮ ಉದ್ಘಾಟನೆ ನೆರವೇರಲಿದೆ. ನಂತರ ಸಮಾರಂಭದಲ್ಲಿ ಆರೋಗ್ಯ ಶಿಬಿರ, ರಕ್ತದಾನ ಶಿಬಿರ ನಡೆದು ಬೆಳಗ್ಗೆ 11ರಿಂದ ಯಕ್ಷಗಾನ ಸಪ್ತಸ್ವರ, ಮಧ್ಯಾಹ್ನ 2:30ರಿಂದ ಯಕ್ಷಗಾನ ತಾಳಮದ್ದಳೆ, ಸಂಜೆ 4ರಿಂದ ಮಹಿಳಾ ಯಕ್ಷಗಾನ ನಡೆಯಲಿದೆ. ನಂತರ ಯಕ್ಷಧ್ರುವ ಪಟ್ಲ ಪ್ರಶಸ್ತಿ ಪ್ರದಾನ ಮತ್ತು ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಕಲಾ ಗೌರವ ಸನ್ಮಾನ ಹಾಗೂ ಮರಣೋತ್ತರ ಗೌರವಗಳನ್ನು ನೀಡಿ ಗೌರವಿಸಲಾಗುವುದು ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಹೈಸ್ಕೂಲ್ ಹಾಗೂ ಕಾಲೇಜು ವಿದ್ಯಾರ್ಥಿಗಳಿಗೆ ಯಕ್ಷಗಾನ ಸ್ಪರ್ಧೆ ನಡೆಯಲಿದ್ದು, ಕನ್ನಡ ಚಲನಚಿತ್ರ ನಟರಾದ ಸುದೀಪ್ ಹಾಗೂ ರಿಷಬ್ ಶೆಟ್ಟಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದು ತಿಳಿಸುತ್ತಾ, ಈ ಸಂದರ್ಭದಲ್ಲಿ ಟ್ರಸ್ಟ್ನ ಸ್ಥಾಪಕಾಧ್ಯಕ್ಷ ಪಟ್ಲ ಸತೀಶ್ ಶೆಟ್ಟಿ, ಪ್ರಧಾನ ಕಾರ್ಯದರ್ಶಿ ಪುರುಷೋತ್ತಮ ಭಂಡಾರಿ ಅಡ್ಯಾರ್, ಕೋಶಾಧಿಕಾರಿ CA ಸುದೇಶ್ ಕುಮಾರ್ ರೈ, ಉಪಾಧ್ಯಕ್ಷರಾದ ಡಾಕ್ಟರ್ ಮನುರಾವ್, ಸಂಘಟನಾ ಕಾರ್ಯದರ್ಶಿ ಕದ್ರಿ ನವನೀತ್ ಶೆಟ್ಟಿ. 27 ಹಾಗೂ 28ನೇ ತಾರೀಕು ಇದೇ ತಿಂಗಳ ಮೇ ತಿಂಗಳ 2023ರ ಯಕ್ಷಧ್ರುವ ಪಟ್ಲ ಸಂಭ್ರಮ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಈಗಾಗಲೇ ಯಕ್ಷಗಾನ ಕಲಾವಿದರಿಗೆ ಯಾವ ರೀತಿಯಾಗಿ ಸಹಕಾರ ನೀಡುತ್ತಾ ಇದೆ ಎಂಬುದಾಗಿ ತಮ್ಮ ಮಾಧ್ಯಮಗಳ ಮೂಲಕ ಇಡೀ ವಿಶ್ವಕ್ಕೆ ಪರಿಚಯಿಸಿದವರು ತಾವುಗಳು. ಸುಮಾರು 8.5 ಕೋಟಿ ರೂಪಾಯಿಯವರೆಗೆ ಕಳೆದ ವರ್ಷದವರೆಗೆ ನಾವು ಯಕ್ಷಧ್ರುವ ಪಟ್ಲ ಫೌಂಡೇಶನ್ನಿಂದ ಬೇರೆ ಬೇರೆ ವೈದ್ಯಕೀಯ ಆಗಲಿ, ಆರೋಗ್ಯ ಮತ್ತು ಅಶಕ್ತ ಕಲಾವಿದರಿಗೆ ಆರ್ಥಿಕ ಸಹಾಯ, ಗೃಹ ನಿರ್ಮಾಣ, ಬೇರೆ ಬೇರೆ ರೀತಿಯಲ್ಲಿ ಇನ್ಶೂರೆನ್ಸ್ ಆಗಲಿ, ಕಲಾವಿದರ ಒಳ್ಳೆಯ ಕವಿಗಳ ಪುಸ್ತಕ ಪ್ರಕಾಶನ ಆಗಲಿ, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಅಷ್ಟು ಮೊತ್ತವನ್ನು ನಾವು ಯಕ್ಷಧ್ರುವ ಪಟ್ಲ ಫೌಂಡೇಶನ್ನಿಂದ ವಿನಿಯೋಗಿಸಿದ್ದೇವೆ. ಈ ಸಲ ವಿಶೇಷವಾಗಿ ಯಕ್ಷಗಾನ ಕಲಾವಿದರಿಗೆ ಮಾತ್ರವಲ್ಲದೆ ದೈವಾರಾಧನೆಯ ಕಲಾವಿದರು, ಅದರಲ್ಲಿ ಎಲ್ಲ ವಿಭಾಗ ಬಂತು, ವಾದ್ಯದವರಿಂದ ಹಿಡಿದು ಪರಿಚಾರಕರಿಂದ ಹಿಡಿದು ಎಲ್ಲ ವಿಭಾಗವನ್ನು ಅದರಲ್ಲಿ ಸೇರಿಸಿಕೊಂಡಿದ್ದೇವೆ. ಮತ್ತು ನಾಟಕ ರಂಗಭೂಮಿ ಮತ್ತು ಯಕ್ಷಗಾನ ಕಲಾವಿದರು, ಈ ಎಲ್ಲ ಕಲಾವಿದರುಗಳನ್ನು ಸೇರಿಸಿಕೊಂಡವರಿಗೆ ಉಚಿತವಾಗಿ ಅಪಘಾತ ವಿಮಾ ಯೋಜನೆಯನ್ನು ಫೌಂಡೇಶನ್ನ ಮೂಲಕ ಮಾಡುವುದಾಗಿ ತೀರ್ಮಾನಿಸಿ ಒಂದು ತೀರ್ಮಾನ ಕೈಗೊಂಡಿದ್ದೇವೆ. ಅದು 27 ತಾರೀಕು ಮತ್ತು 28ನೇ ತಾರೀಕಿಗೆ ನಡೆಯಲಿಕ್ಕಿದೆ. 27 ತಾರೀಕಿಗೆ ಕಾಸರಗೋಡು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಕಲಾವಿದರುಗಳು ಹಾಗೂ 28ನೇ ತಾರೀಕು ಉಡುಪಿ ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಕಲಾವಿದರುಗಳು ಎಂಬುದಾಗಿ ನಾವು ವಿಭಾಗಿಸ್ತೇವೆ. ಯಾಕಂತ ಹೇಳಿದರೆ ಒಮ್ಮೆಲೆ ನಮಗೆ ಕಲಾವಿದರು ಬಂದ ಕೂಡಲೇ ಅಲ್ಲಿ ಇನ್ಶೂರೆನ್ಸನ್ನು ಮಾಡುವವರಿಗೆ ತುಂಬ ತೊಂದರೆ ಆಗುತ್ತೆ. ಅದಕ್ಕೆ ಕೆಲವು ಪ್ರೊಸೀಜರ್ ಇದೆ. ಒಂದು ಕಲಾವಿದನಿಗೆ ಸುಮಾರು 10ರಿಂದ 15 ನಿಮಿಷಗಳವರೆಗೆ ಆ ಪ್ರೊಸೀಜರ್ ತಗೊಳ್ತದೆ. ಆ ದೃಷ್ಟಿಯಿಂದಾಗಿ ಆ 2 ವಿಭಾಗವನ್ನಾಗಿ ಮಾಡಿದ್ದೇವೆ. ಸರ್ ಇದು ಯಕ್ಷಧ್ರುವ ಒಂಜಿ ಕಾರ್ಯಕ್ರಮ ಮಲ್ತೊಂದು ನಿಕ್ಲೆ ಒಂಜಿ ಕಾರ್ಯಕ್ರಮ ನಿಕ್ಲೆ ಇತ್ತೆ ಒಟ್ಟು 7 ಜನ ನಿಕ್ಲೆ ಸೇರ್ಪಡೆ ಎಂಗಲ್ನ ಇದು ವರ್ಷಲಂಚಿನಿ ಅವು ಫ್ಲೋಟಿಂಗ್ ಪಬ್ಲಿಕ್ ಕಾಂಡೆ 7:30 ಗಂಟೆಗೆ ಸ್ಟಾರ್ಟ್ ಆನಂದ ರಾತ್ರಿ 16-2 ಗಂಟೆ ಮಟ್ಟಲ ಪ್ರತಿ ವರ್ಷಲ ಇಂಗ್ಲ ಯಕ್ಷಧ್ರುವ ಪಟ್ಲ ಸಂಭ್ರಮ ನಡೆದೊಂದು ಇಪ್ಪುಂಡು. ಕರಿ ವರ್ಷಲ 22,000 ಮಟ್ಟ ಜನ ಫ್ಲೋಟಿಂಗ್ ಆತಂಡೆ. ಈ ವರ್ಷ ಲಂಚನೆ ಈ ವರ್ಷ ಹಿಡಿದಲ್ಲ ಒಂದು ಜಾಸ್ತಿ ಅವು ಎಲ್ಲ ಇಂಗ್ಲ ಲೆಕ್ಕಾಚಾರ ಪ್ರಕಾರ 20,000 ಜನದ ಮಟ್ಟದ ಎಕ್ಸ್ಪೆಕ್ಟೇಷನ್. ಸರ್ ಇತ್ತ ನಿಕ್ಲ ಅನೇಕ ಕಲಾವಿದರು ನಿಕ್ಲಂಜಿ ಸಹಾಯ ಮಂತಂದವರು ಇಂಚ ಸಹಾಯ ಮಂತ್ಪಂಚಿನ ಪುರತೋಡು ನಿಕ್ಲ ಅಕ್ಲೇನು ವಾರಿತಿ ನಿಕ್ಲ ಅಕ್ಲೇನು ಚೂಸ್ ಮಾಡ್ಬೋದು. ಒಂಜಿ ಕಲಾವಿದರಿಗೆ ಒಂದು ಅಗತ್ಯ ಉಂಡು, ಅದು ಇಲ್ಲದ ಅಗತ್ಯ ಅದಪ್ಪು ಅಥವಾ ನನ್ನ ಹಣಕಾಸು ವ್ಯವಸ್ಥೆದ ಒಂದು ಅವಕಾಶ ಅವಶ್ಯಕತೆ ಅಪ್ಪು ಐನು ಪುರ ನಿಕ್ಲ ಎತ್ತನವರು 2 ಎತ್ತನವರು ಸರ್ ಐನೇ ಅಕ್ಲೆ ಅಪ್ಲಿಕೇಶನ್ ಪಾಡ್ಬೇರಿ ಎಂಗ್ಲಿಗೆ ಇಂಚಿನ ಅಗತ್ಯತೆ ಉಂಡು ಮಂಡದ ಕಲಾವಿದರ ಅಪ್ಲಿಕೇಶನ್ ಪಾಡ್ಬೇರಿ. ಆ ಅಪ್ಲಿಕೇಶನ್ದ ಬಗ್ಗೆ ಎಂಗ್ಲೆ ಬೇತೆ ಬೇತೆ ಊರುಡು ಬೇತೆ ಬೇತೆ ಘಟಕ ಅಂದ ಮಲ್ದ ಆ ಘಟಕದ ಮೂಲಕ ಆ ಜನ ನೀಡಿ ಪರ್ಸನ್ ಅಂದ ಆಗ್ಲಿ ಕಸ್ಟಡಿ ಪುಣ್ಣ ಅಂದ ಅಂದು ಆ ಘಟಕದ ಮೂಲಕ ಎಂಗ್ಲು ತಿರಿಯೋನ್ಬ ಬುಕ್ಕೆ ಎಂಗ್ಲೆ ಕೈತಲಿತ್ತಂದ್ರೆ ಎಂಗ್ಲು ಸ್ವಂತ ಪೋ ತಿರಿಯೋನ್ಬ ಬುಕ್ಕೆ ಯಕ್ಷಗಾನದ ಕಲಾವಿದರ ಬಗ್ಗೆ ಹೆಚ್ಚಾದಿ ಎಂಗ್ಲಿಗೆ ತೆರೆದಿಪ್ಪುಂಡು ಒಂಜೆಲ್ಲ ಗೊತ್ತಿದ್ದನ ಆ ಮೂಲಕ ಎಂಗ್ಲೆ ಐನ ಆಯ್ಕೆ ಮನ್ಪ ನೀಡಿ ಪರ್ಸನ್ ಅಂತಂದಣ ಆಕ್ಲಿಗೆ ಅಪ್ಲಿಕೇಶನ್ ಎಂಗ್ಲು ಚಾಯ್ಸ್ ಮಂತದ್ದು ಐತ ಮೂಲಕ ಆಕ್ಲಿಗೆ
ಸಹಕಾರ ಮಲ್ಪ. ಅವಲಿಗಂತ ನಿಕ್ಲ ಶಾಲೆ ಜೋಕ್ಲೆಲ್ಲ ಕಾಲೇಜ್ ಜೋಕ್ಲೆಲ್ಲ ಒಂದು ಯಕ್ಷಗಾನ ಕಾಂಪಿಟೇಷನ್ ದೇವೊಂದುಳ್ಳರು ಒಂದು ಕಾಂಪಿಟೇಷನ್ ದೀನ ನಿಕ್ಲ ಇದು ನಾತ್ ನಮ್ಮ ಹೊಸ ಜವನಿಯರು ಯಕ್ಷಗಾನ ಬರೋಡು ಬಂದು ಆಶಯ ಇದು ಉದ್ದೇಶ ಇದು ಅಂತ ಅಂದು ಸತ್ಯ ಯಕ್ಷಗಾನಗೂ ಒಂಜಿ ಬೂಸ್ಟ್ ಕೊರ್ಪುನೆಂದು ಈ ಯಂಗ್ ಜನ್ರೇಷನ್ ನನ್ನಾತ್ ಯಕ್ಷಗಾನದ ಕಲೆಕ್ಕನ್ನು ಇತ್ತನೆ ಮಸ್ತ್ ಜನ ಬೈದಿರಿ ಅಂಡ ನನ್ನಾತ್ ಬರೋಡು ಅನ್ಪಡ ಉದ್ದೇಶ ಈತ ಮಲ್ಲ ಪ್ಲ್ಯಾನ್ ಮಲ್ಪರ ಕಾರಣ ಅವು ಯಕ್ಷಗಾನ ಕಾಲೇಜ್ ಹೈಸ್ಕೂಲ್ ಲೆವೆಲ್ ಬುಲೈ ಸಾತಿಗೆ ಅಕ್ಲೆ ವಾ ಫೀಲ್ಡ್ಗೆ ದುಂಬು ಪೋಯಿರಂದಾಂಡಲ ನೆಕ್ಸ್ಟ್ ಒಂದು ಯಕ್ಷಗಾನ ಒಂದು ಎಡ್ಡೆ ಪ್ರೇಕ್ಷಕರಾಪಣಂತೂ ಸತ್ಯ ಯಕ್ಷಗಾನ ಒಂದು ಆಕರ್ಷಣೀಯ ಕಲೆ ಅಂಚೆ ನಡೆದವರ ಎಂಕ್ಲಿಗೆ ವಾ ಇದು ಎಂಕ್ಲು ಅಮೇರಿಕಾ ಲಂಡನ್ ಇಂಚ ಮಾತ್ರ ಪೋದಿಪ್ಪನಗಲ್ಲ ಅಲ್ಪ IT BT ಲೆವೆಲ್ಡು ವಾ ಕಂಪೇರ್ಡ್ ಮಸ್ತ್ ಮಲ್ಲ ಪೋಸ್ಟ್ ಹಿಡಿತನಕಲ್ಲ ಯಕ್ಷಗಾನದ ಬಗ್ಗೆ ಗೊತ್ತಿತ್ತನಕಲ್ಲ ಐತೆ ಒಲವಿತ್ತನಕಲಿ ಎಂಕ್ಲು ನಕಲಿ ನಡೊಂದು ಬರ್ತೀರಿ ಆ ಕಲಾವಿದರಿಗೆ ಒಂದು ಪ್ರೋತ್ಸಾಹ ತಿಕೊಂಡು ಯಕ್ಷಗಾನ ಕಲೆಗೆ ಪ್ರೋತ್ಸಾಹ ತಿಕೊಂಡು ನಮ್ಮ ಉದ್ದೇಶ ಮಲ್ತನ ಅವಳಿಗೆ ನಿತ್ಯ ನಮಗೆ ಯಕ್ಷಗಾನ ಬಂದ ಕಾಲಮಿತಿ ಆತನ ಈ ಕಾಲಮಿತಿದ ಬಗ್ಗೆ ಇರ್ತದೆ ಒಂದು ಸರ್ ಈ ಕಾಲಮಿತಿ ಕಾಲಕ್ಕೆ ಅನುಗುಣವಾದ ಕಾಲಮಿತಿ ಆವಡೆ ಹಾಕೊಂಡು ಯಕ್ಷಗಾನದ ನೈಜ ಸೊಗಡಿಪ್ಪನೇ ಬಲ್ಪು ಮಟ್ಟದ ಆಟಡಿ ಫುಲ್ ನೈಟದ ಆಟಡಿ ನೈಜ ಸೊಗಡಿಪ್ಪನೇ ಆಡ ಈ ಕಾಲಗೂ ನಮ್ಮ ಹೊಂದೋನಡ ಆಪಡಿ ಅಂಚಾದ ಕಾಲಮಿತಿದ ಅನಿವಾರ್ಯ ಇದು ಈ ಕಾರ್ಯಕ್ರಮಕ್ಕೆ ಹೆಚ್ಚಿಗೆ ನಮ್ಮ ಕುಡ್ಲ ಬುಕ್ಕ ಉಡುಪಿದ ಭಾಗದಕ್ಕೆಲ್ಲ ಹೆಚ್ಚಿಗೆ ಬರೋದಿಲ್ಲ ಅವೆಲ್ಲಕ್ಕೆ ನಮಗೆ ಕಾಸರಗೋಡು ಇಂಚಿಗೆ ಬರ್ಪಣಗಳು ಕಮ್ಮಿ ಆಗ್ತದೆ ಈ ಬಗ್ಗೆ ನಿಕ್ಲದಲ್ಲ ಚಿಂತನೆ ಮಾಡ್ತಾರೆ ಕಾಸರಗೋಡಕ್ಲೆಲ್ಲ ಇಂಗ್ಲೀಷ್ ಸೇರ್ತಾವೆ ಮಸ್ತ್ ಜನ ಬರೋದಿಲ್ಲ ರೀ ಕಾಸರಗೋಡದಲ್ಲಿ ಯಕ್ಷಗಾನದ ಕಲಾವಿದರಿ ಮಸ್ತ್ ಜನ ನೆತ್ತ ಬೆನಿಫಿಟ್ಲ ಪಡಿತೀರಿ ಮಸ್ತ್ ಜನ ನೆಟ್ಟು ಇನ್ವಾಲ್ವ್ ಆದುಲ್ಲೇ ರೀ ಆಡ ನನಾತ್ ಜನಲ ಐಟಿ ಇನ್ವಾಲ್ವ್ ಆವುಡು ಎನ್ನೊಂಜಿ ಕಳಕಳಿಯ ವಿನಂತಿ ಬುಕ್ಕ ದೈವಾರಾಧನೆ ಬುಕ್ಕ ನಾಟಕ ರಂಗಭೂಮಿ ಈ ರಡ್ಡು ವಿಭಾಗದಲ್ಲಿ ಎಂಗ್ಲ ಸೇರ್ಸಾಯಿ ನಡೆದವರ ನೆತ್ತ ಪ್ರಯೋಜನ ಮಸ್ತ್ ಜನ ಕಾಸರಗೋಡು ಜಿಲ್ಲೆದಕ್ಕೆಲ್ಲ ಪಡೆಯುವಲ್ಲಿಂದ ಪಡೆದು ಎಂಗ್ಲೊಂಜಿ ಕಳಕಳಿದ ವಿನಂತಿ ಈ ಕಾರ್ಯಕ್ರಮ ಇಂಗ್ಲ ಕಾಸರಗೋಡದಕ್ಲೆ ಏನಂಜಿ ಈ ಮೂಲಕ ಇನ್ವೈಟ್ ಮಾಡ್ತದನ್ನ ಖಂಡಿತವಾದ್ಲ ನನ್ನಾತ ಥ್ಯಾಂಕ್ ಯು ಖಂಡಿತವಾದ ಕಾಸರಗೋಡು ಜಿಲ್ಲೆದ ನಾನಾತ ಕಲಾವಿದಿರಲ್ಲ ಕಲಾಭಿಮಾನಿ ಇಲ್ಲ ಪ್ರೋತ್ಸಾಹಿಸಿಂದ ಇಂಗ್ಲ ದಾದ ಮಂಟಲ್ನ ವೇಸ್ಟ್ ಅಂಚಾದ ನಿಕ್ಲೆ ಕಲಾಭಿಮಾನಿ ಇಲ್ಲ ಪ್ರೋತ್ಸಾಹ ಬೋಡು ಕಲಾವಿದರಿ ಮೂಲೆ ಹಿಡಿತನ ಕಲಾವಿದಿರಲ್ಲ ಈ ಕಾರ್ಯಕ್ರಮಕ್ಕೆ ಬಲೆ ನಿಖಿಲೊಂಜಿ ಇನ್ವಾಲ್ವ್ಮೆಂಟ್ನ ಇಟ್ಟು ತೋಜಲೆ ನೆತ್ತ ಪ್ರಯೋಜನ ನಿಖಿಲ ಪಡೆಯುವಲ್ಲಿ ಈ ಮೂಲಕ ವಿನಂತಿ ಮಾಡ್ತದಲ್ಲಿ ಥ್ಯಾಂಕ್ ಯು ಸರ್.